शिवशङ्कराय शुद्धाय नीलकण्ठाय। ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರವಾಗಿ 1 ತಿಂಗಳ ಕಾಲ ನಡೆದಂತಹ ಧನು ಪೂಜೆ ಮಕರ ಸಂಕ್ರಾಂತಿಯ ಪುಣ್ಯ ದಿನದಂದು ಕೊನೆಯಾಗಿರುವಂಥದ್ದು. ಹಾಗೆಯೇ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಕೂಡ ಮಕರ ಸಂಕ್ರಾಂತಿಯ ಸಂಭ್ರಮ ಆಯಿತು. ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿ ಶ್ರೀ ದೇವರಿಗೆ ನಡೆಯುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ನೀವು ಭಾಗಿಯಾಗಿದ್ದೀರಿ. ಧನು ಪೂಜೆಯಲ್ಲಿ ಭಾಗಿಯಾದ್ವಿ ಅಂತ ಹೇಳಿದರೆ ಮಹಾಫಲ ಸಿಗುತ್ತೆ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ಧನುಮಾಸದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳನ್ನು ಮಾಡಿದರೆ ವಿಶೇಷವಾಗಿರುವಂಥ ಫಲಪ್ರಾಪ್ತಿಯಾಗುತ್ತೆ ಅನ್ನೋವಂಥದ್ದು ಪುರಾಣಗಳು ಹೇಳುತ್ತೆ. ಹಾಗಾಗಿ ಭಕ್ತರೆಲ್ಲರೂ ಭಕ್ತಿಯಿಂದ ಪುಣ್ಯಕ್ಷೇತ್ರಗಳಲ್ಲಿ ಭಾಗಿಯಾಗಿ ಧನು ಪೂಜೆಯಲ್ಲಿ ಭಾಗಿಯಾಗಿದ್ದೀರಾ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಪ್ರತಿಯೊಬ್ಬ ಭಕ್ತರು ಕೂಡ ಭಕ್ತಿಯಿಂದ ದೇವರಲ್ಲಿ ಇಷ್ಟಾರ್ಥವನ್ನು ಬೇಡಿಕೊಂಡಿದ್ದೀರಾ. ಕ್ಷೇತ್ರದಲ್ಲಿ ಧನುರ್ಮಾಸದಲ್ಲಿ ನಡೆದಂಥ ಪೂಜೆಯ ಸಂಭ್ರಮ ಹೇಗಿತ್ತು ಇವೆಲ್ಲವನ್ನ ಕೂಡ ನೋಡಬೇಕು. ಅದರ ಜೊತೆಗೇನೆ ಕೊನೆಯ ದಿನವಾಗಿರುವಂಥ ಮಕರ ಸಂಕ್ರಾಂತಿಯ ದಿನದ ಸಂಭ್ರಮ ಹೇಗಿತ್ತು, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಪಂಜಗುಡ್ಡ ಈಶ್ವರ ಭಟ್ ಸರ್ ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ಕೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧನು ಪೂಜೆಯ ಸಂಭ್ರಮ ಅದ್ದೂರಿಯಾಗಿ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಧನು ಪೂಜೆಯಲ್ಲಿ ಭಾಗಿಯಾಗಿ ಪುನೀತರಾಗಿದ್ದಾರೆ. ಧನು ಪೂಜೆಯ ಕೊನೆಯ ದಿನ ಇವತ್ತು, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವರ್ಷ ಧನು ಪೂಜೆಯ ವಿಶೇಷತೆ ಏನು ಅಂತ ಕೇಳಿದ್ರೆ ಪ್ರತಿ ವರ್ಷಕ್ಕಿಂತ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ರು ಅನ್ನೋದು. ಅದರ ಜೊತೆಗೇನೆ ವಿಶೇಷ ಪೂಜೆಗಳು ಕೂಡ ಕ್ಷೇತ್ರದಲ್ಲಿ ನಡೀತಾ ಬಂದಿರುವಂಥದ್ದು. ಧನು ಪೂಜೆಯ ಸಂಭ್ರಮ ಹೇಗಿತ್ತು ಅನ್ನೋದನ್ನ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಚಗುಡ್ಡ ಈಶ್ವರ ಭಟ್ ಸರ್ ಜೊತೆ ಮಾತನಾಡಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಒಳ್ಳೆಯದಿದೆ, ತೊಂದರೆ. ಧನು ಪೂಜೆಯಲ್ಲಿ ತುಂಬಾ ಜನ ಭಕ್ತರು ಭಾಗಿಯಾಗಿದ್ದಾರೆ ಸರ್. ಹಾಗಾಗಿ ಈ ವರ್ಷದ ಧನು ಪೂಜೆಯ ಸಂಭ್ರಮ ಹೇಗಿತ್ತು ನೋಡಿ, ಕಳೆದ ಸಲ ನಮ್ಮ ಸಮಿತಿ ಧನುರ್ಮಾಸದಲ್ಲೇ ಕಾಲಿಟ್ಟದ್ದು. ಆವಾಗ ನಾವು ಅದರ ಈ ಧನುರ್ಮಾಸ ಅಂದರೆ ಹೇಗೆ ಲೈನಲ್ಲಿ ಭಕ್ತರು ಬರ್ತಾರೆ ಮತ್ತು ಅಲ್ಲಿ ಏನೆಲ್ಲ ಆಗಬೇಕು ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡೆವು. ಅದರ ಮೊದಲು ನಾವು ಅಲ್ಲಿ ಹಾಕಿದ್ದು ಬೃಹದಾಕಾರದೊಂದು ಟಿ ವಿಯ ವ್ಯವಸ್ಥೆ, ಭಕ್ತರಿಗೆ ದೇವರನ್ನು ನೋಡುವಂಥ ವ್ಯವಸ್ಥೆಯನ್ನು ಮೊದಲು ಮಾಡಿದ್ದೆವು. ಈ ಸಲ ನಾವು ವಾರಕ್ಕೊಮ್ಮೆ ಈಗ ಪ್ರತಿ ಸೋಮವಾರ ಕೂಡ ಮೀಟಿಂಗ್ ಕರೀತೇವೆ. ಈ ಧನುರ್ಮಾಸದಲ್ಲಿ ಹೇಗೆ ನಾವು ಏನೆಲ್ಲ ಮಾಡೋದಂತೇಳಿ ನಾವು ಅದರ ಬಗ್ಗೆ ಮೀಟಿಂಗ್ ಕರೆದು ನಂತರ ನಾವು ಕೆಲವು ಡಿಸೈಡ್ ಮಾಡಿದೆವು. ಅಂದರೆ ಪ್ರತಿಯೊಂದು ದೇವರ ಎದುರು ಕಡೆ ಹೆಂಗಸರಿಗೆ ಮತ್ತು ಮತ್ತೊಂದು ಕಡೆ 2-3 ಕಡೆ ದೇವರನ್ನು ಏಕಕಾಲದಲ್ಲಿ ಸಾಲಾಗಿ ನಿಂತು ನೋಡುವಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸಲ ಮಾಡಿದ್ದೆವು. ಪ್ರತಿಯೊಬ್ಬರಿಗೂ ದಿವಸದ ದಿವಸಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂತ ಹೇಳಿದರೆ ಧನುರ್ಮಾಸದಲ್ಲಿ ವಿಶೇಷ, ಅದಲ್ಲದೆ ಅಲ್ಲಿ ವ್ಯವಸ್ಥೆಗಳನ್ನು ನೋಡಿ ಭಕ್ತರಿಗೆ ಬಹಳ ಖುಷಿಯಾಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ದೇವರನ್ನು ನೋಡುವಂಥ ಒಂದು ಅವಕಾಶ, ಪೂಜೆ ಒಂದರಲ್ಲಿ ಆರತಿ ಆಗುವುದನ್ನು ನೋಡುವ ಒಂದು ಅವಕಾಶ, ಮತ್ತು ಹೆಚ್ಚಿನ ಭಕ್ತರು ಹೂ ತರುವುದು ಮತ್ತು ಆರತಿಯನ್ನು ನಮ್ಮದೊಂದು ಆರತಿ ಉಂಟು ಅದನ್ನು ಮಾಡಿ ಅಂತ ಹೇಳುವುದು. ಹಾಗೆ ದಿವಸಕ್ಕೆ ಒಂದು 20, 30, 40 ಆರತಿ ಎಲ್ಲ ಬರ್ತಿತ್ತು. ಅದನ್ನೆಲ್ಲ ಯಾವ ಭಕ್ತರಿದ್ದು ಪ್ರತಿಯೊಬ್ಬರದ್ದು ಆರತಿಯನ್ನೆಲ್ಲ ತಗೊಂಡು ಆರತಿಯನ್ನು ಮಾಡುವಂಥ ಕೆಲಸ ಮಾಡಿದ್ದೇವೆ. ಅದಲ್ಲದೆ ಮತ್ತೆ ಹೆಚ್ಚಿನ ಭಕ್ತರು ಅವಲಕ್ಕಿ ಪ್ರಸಾದ, ಒಂದು ದಿವಸದಲ್ಲಿ ಲಡ್ಡು ಪ್ರಸಾದ, ಹೀಗೆಲ್ಲ ಭಕ್ತರುಗಳು ಕಳೆದ ಸಲದಿಂದ ಹೆಚ್ಚು ಭಕ್ತರುಗಳು ಈ ಸಲ ಕೊಟ್ಟಿರುತ್ತಾರೆ. ಅದಲ್ಲದೆ ಈ ಲಾಸ್ಟ್ ದಿವಸ ಫುಲ್ಲು ಒಂದು 5,000ಕ್ಕಿಂತ ಹೆಚ್ಚು ಭಕ್ತರು ಸೇರಿದ್ದಾರೆ. ನಾನು ನಿರೀಕ್ಷೆ ಮಾಡಿದಿಂದ ಹೆಚ್ಚು ಜನ ಸೇರುವಂಥ ಕೆಲಸ ಆಗಿದೆ. ಆದರೂ ನಾವೀಗ ಎಷ್ಟು ಜನ ಸೇರಿದ್ರು ಅಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಅಲ್ಲಿಂದ ದೇವಸ್ಥಾನದಿಂದ ಲಾಸ್ಟಿಗೆ ಹೊರಗೆ ಬರುವಾಗ ಕೂಡ ಒಳಗೆ ಹೋಗುವ ಅವಕಾಶ ಇಲ್ಲ. ಒಳಗಿನವರು ಬಂದ ನಂತರ ಹೋಗುವ ಅವಕಾಶ, ಸಾಲಿನ ವ್ಯವಸ್ಥೆ ಮತ್ತು ಶಿಸ್ತುಗೆ ಬಹಳ ಮಹತ್ವ ಕೊಟ್ಟಿದ್ದೇವೆ. ಮತ್ತು ಸ್ವಚ್ಛತೆಗೆ ಇದನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಮ್ಮ ಸಮಿತಿಯವರು, ಸಿಬ್ಬಂದಿ ವರ್ಗದವರು ಮತ್ತು ಭಕ್ತಾದಿಗಳು ನಾವು ಎಷ್ಟು ಶಿಸ್ತುಬದ್ಧವಾಗಿ ಮಾಡಿದರು, ಭಕ್ತಾದಿಗಳು ಸಹಕರಿಸಿದರೆ ಮಾತ್ರ ಅದು ಯಶಸ್ವಿಯಾಗುವುದಲ್ಲದೆ ನಮ್ಮ ಖಾಲಿ ಸಿಬ್ಬಂದಿ ವರ್ಗದವರಿಂದ, ಸಮಿತಿಯವರಿಂದ ಯಶಸ್ವಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ಭಕ್ತರು ಕೂಡ ಒಂದು ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಂಜೆ ನಡೆಯುವಂಥ ಕನಕ ಪೂಜೆಯ ಬಗ್ಗೆ ಸಂಜೆ ನೋಡಿ, ಕನಕ ಪೂಜೆ ಇಂದಿನಂತೆ ನಡೀತದೆ, ವಿಶೇಷ ಏನಿಲ್ಲ. ಅಂದರೆ ನನಗೆ ಸೂತಕ ಇದ್ದ ಕಾರಣ ಒಳಗೆ ಹೋಗುವಂಥ ಅವಕಾಶ ಇಲ್ಲ.
ಇನ್ನೊಂದು 2 ದಿವಸ ನಂತರ ನನಗೆ ಒಳಗೆ ಹೋಗ್ಲಿಕ್ಕೆ ಆಗುದು. ನಾನು ನಮ್ಮ ಇವರು ಶ್ರೀನಿವಾಸರವರು ಆ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಹಾಗೇನೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಹೊಸತನ ಇದೆ ಸರ್. ಹಾಗಾಗಿ ಈ ವರ್ಷ ಶಿವರಾತ್ರಿ ಹೇಗಿರುತ್ತೆ? ನೋಡಿ, ನಾವು ಫಸ್ಟಿಂದಲೇ ಬಂದ ನಂತರ ಪ್ರತಿಯೊಂದು ಹಬ್ಬಕ್ಕೂ ಬಹಳ ಮಹತ್ವ ಕೊಟ್ಟಿದ್ದೇವೆ. ಏನಾದರೂ ವಿಶೇಷತೆ ಕಾಣಬೇಕು, ಭಕ್ತರಲ್ಲಿ ಒಂದು ನಂಬಿಕೆ ಮತ್ತು ಹೊಸತನ ಮೂಡಬೇಕೆಂದ ಉದ್ದೇಶದಿಂದ ಪ್ರತಿಯೊಂದು ಹಬ್ಬಕ್ಕೂ ನೋಡಿ ಮೋದಕ ಹೋಮ, ಮತ್ತು ಮೊನ್ನೆ ನೋಡಿ 7 ವರ್ಷದಿಂದ ನಂತರ ನಿಮಗೆ ಮೂಡಪ್ಪ ಸೇವೆಯದ್ದು ಹೆಚ್ಚು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ ಅಂತೇಳಿ ನಿಮಗೆ ಗೊತ್ತುಂಟು. ಇನ್ನು ನಾಲ್ಕು ಶಿವರಾತ್ರಿಯ ದಿನ ಇದು ಪಂಚಾಕ್ಷರಿ ಹೋಮ, ಶಿವ ಪಂಚಾಕ್ಷರಿ ಹೋಮ ಅಂತೇಳಿ 5 ದ್ರವ್ಯಗಳನ್ನು 10,000 ಪಠಣ ಮಾಡಿ 12 ಅರ್ಚಕರು ಆ ಹೋಮವನ್ನು ಮಾಡುವುದು. ಶಿವ ಪಂಚಾಕ್ಷರಿ ಹೋಮ ಅಂತ, ಅದು ಬಹಳ ವಿಶೇಷ. ನನ್ನ ಲೆಕ್ಕ ಪ್ರಕಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅದು ಆಗಲಿಲ್ಲ ಅಂತ ಕಾಣ್ತದೆ. ಅದಕ್ಕೊಂದು ಲಡ್ಡು ಪ್ರಸಾದ ಮತ್ತು ಒಂದು ಉತ್ತಮ ಇದು ಭಸ್ಮ, ಅದನ್ನೆಲ್ಲ ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಶಿವರಾತ್ರಿಗೆ ಈ ಸಲ ಕೂಡ ಕಳೆದ ಸಲದಿಂದಲೂ ಹೆಚ್ಚು ಭಕ್ತರು ಬರ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ಯಾಕಂತ ಹೇಳಿದರೆ ದೇವಸ್ಥಾನದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಸಾಗ್ತಿದೆ. ಅನ್ನ ಪ್ರಸಾದ ಅಂತೂ ಬಹಳ ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಆದ ಕಾರಣ ಭಕ್ತರಿಗೆ ನಮ್ಮ ಸಮಿತಿಯ ಮೇಲೆ ವಿಶ್ವಾಸ, ನಂಬಿಕೆ ಜಾಸ್ತಿ ಆಗಿದೆ. ದೇವಾಲಯದ ಮೇಲೂ ನಂಬಿಕೆ ಜಾಸ್ತಿ ಆಗಿದೆ. ನೋಡಿ, ಈಗ ಇದು ತುಪ್ಪ ಸೇವೆ, ಎಳ್ಳೆಣ್ಣೆ ಅಭಿಷೇಕ, ಇದನ್ನೆಲ್ಲ ಪ್ರತಿ ತಿಂಗಳು ಕೂಡ ಆರಾಧ್ರ ನಕ್ಷತ್ರ ದಿವಸ, ಮೃತ್ಯುಂಜಯ ಹೋಮದ ದಿವಸ ಎಳ್ಳೆಣ್ಣೆ ಅಭಿಷೇಕ, ಇಂಥ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಮತ್ತು ನಮ್ಮ ಗದ್ದೆಯಲ್ಲಿ ಕೂಡ ನೋಡಿ, ಇವತ್ತು ಮೊನ್ನೆ 10, 11, 12 ಕೃಷಿ ಮೇಳ ನಡೆಯಿತು. ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ, ಇನ್ನು ಕಂಬಳ ಬಂತು, ಮತ್ತು ಜಾತ್ರೆ ಬಂತು, ಜಾತ್ರೆಗಳು ಸರ್ಕಸ್ ಉಂಟು. ನಮ್ಮ ಸಮಿತಿ ಬಂದ ನಂತರ ನಿರಂತರವಾಗಿ ಈ ನಮ್ಮ ದೇವಮಾರು ಗದ್ದೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಆದ ಕಾರಣ ಭಕ್ತರುಗಳು ಜಾಸ್ತಿ ಬರ್ತಾ ಇದ್ದಾರೆ. ಮತ್ತು ಸಾನ್ನಿಧ್ಯದಲ್ಲಿ ಕೂಡ ಹೊಸತನ, ಈಗ ಶಿವ ಪಂಚಾಕ್ಷರಿ ಹೋಮ ಅಂತೇಳಿ 4 ಶಿವರಾತ್ರಿಗೆ ಮಾಡ್ತೇವೆ. ಭಕ್ತರ ಸಂಖ್ಯೆ ಜಾಸ್ತಿ ಆಗಬೇಕು, ಭಕ್ತರ ಆಶೆಗಳೆಲ್ಲ ಈಡೇರಬೇಕಂತೇಳಿ ನಮ್ಮ ಉದ್ದೇಶ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಬೇಕು ಸರ್, ಯಾವಾಗ ಆರಂಭ ಆಗುತ್ತೆ? ನೋಡಿ, ಈಗ ನಾಳೆ 15 ತಾರೀಕು ನಮ್ಮ ಪ್ರಸಾದ್ ಮುನಿಯಂಗಳವರು, ಈ ದೇವಾಲಯದ ವಾಸ್ತು ನೋಡುವವರು, ಅವರ ಬಳಿಗೆ ಮೊನ್ನೆ ಹೋಗಿ ನಾನು ಅವರಿಗೆ ಪ್ರಸಾದ ಎಲ್ಲ ಕೊಟ್ಟು ಬಂದಿದ್ದೇನೆ. ಅವರ ಆಶೀರ್ವಾದ ಪಡೆದಿದ್ದೇನೆ. ನಾಳೆ ಬರ್ತೇನೆ ಅಂತ, 15 ತಾರೀಕು ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬಂದಾಗೆ ಅಯ್ಯಪ್ಪ ಗುಡಿಗೆ ಆಯ ಮಾಡಿ ಕೊಡ್ತಾರೆ, ಮತ್ತು ಬಾಲಾಲಯದ ಆಯ ಮಾಡಿ ಕೊಡ್ತಾರೆ, ಮತ್ತು ಅಲ್ಲಿ ನಾಗನಕಟ್ಟೆಗೆ ಆಯ ಮಾಡ್ತಾರೆ, ಒಳಗಡೆ ನವಗ್ರಹಕ್ಕೆ ಆಯ ಮಾಡ್ತಾರೆ. ನಂತರ ನಾವು ದಿವಸ ನೋಡಿ ಅಯ್ಯಪ್ಪ ಗುಡಿಯ ಅದನ್ನೆಲ್ಲ ಪ್ರತಿಷ್ಠೆ ಮಾಡಿ ಮತ್ತೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಈಗೊಂದು ಈ ತಿಂಗಳಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ಮೀಟಿಂಗ್ ಮತ್ತೆ ಕರೀತೇವೆ. ಮತ್ತು ಫೆಬ್ರವರಿ 6 ತಾರೀಕುವರೆಗೆ ಮೌಢ್ಯ ಉಂಟು. ಆ ಮೌಢ್ಯದ ನಂತರ ಶಿಲಾನ್ಯಾಸಕ್ಕೆ ಒಂದು ಒಳ್ಳೆ ದಿವಸ ಇಟ್ಟು ದೇವಸ್ಥಾನ ಶಿಲಾನ್ಯಾಸ ಕೆಲಸ ಕಾರ್ಯವನ್ನು ಮಾಡ್ತೇವೆ. ನಂತರ ಹಂತವಾಗಿ ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭಿಸ್ತೇವೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಸರ್. ಹಾಗಾಗಿ ಅಭಿವೃದ್ಧಿಗೆ ಕೈ ಹಾಕಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಅದರ ಜೊತೆಗೇನೆ ನಿಮ್ಮ ಮೂಲಕ ಇನ್ನಷ್ಟು ಅಭಿವೃದ್ಧಿಗಳು ಆಗಲಿ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಕೊನೆಯ ದಿನದ ಪೂಜೆಯ ಸಂಭ್ರಮ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಹೇಗಿತ್ತು ಅನ್ನೋದನ್ನ ನೋಡಿದ್ರಲ್ಲ. ದೇವಾಲಯ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಈ ಹೊತ್ತಿಗಾಗಬೇಕಾದ್ರೆ 10 ಯೋಜನೆಗಳನ್ನ ಜೋಡಿಸಿಕೊಂಡು ದೇವಾಲಯದಲ್ಲಿ ಪ್ರತಿ ವರ್ಷ ಕೂಡ ಹೊಸತನವನ್ನ ಕಾಣ್ತಾ ಇರುವಂಥದ್ದು. ಹಾಗಾಗಿ ಈ ವರ್ಷ ನಡೆದಂತಹ ಧನುಪೂಜೆಯಲ್ಲಿ ಕೂಡ ಹಾಗೇನೆ ಬಹಳ ವಿಶೇಷತೆ ಇತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದು ಕೂಡ ವಿಶೇಷತೆ. ದೇವಾಲಯ ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಹೇಳಿದಾಗ ಆ ಕ್ಷೇತ್ರಕ್ಕೆ ಬರುವಂತ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿನಲ್ಲಿರುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರಕ್ಕೆ ಬಂದು ಧನುಪೂಜೆಯಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬ ಭಕ್ತರ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.